ಕುಡ್ಲ ವಿಧಾನಸಭಾ ಕ್ಷೇತ್ರ NSUI ಇವತ್ತಿರ್ದು ನೀಟ್ ಪರೀಕ್ಷೆ நடத்தின ಅವ್ಯವಹಾರನ ಖಂಡಿಸದು ಉಳ್ಳಾಲ ಅಬ್ಬಕ್ಕ ಸರ್ಕಲ್ ಹಿಡಿದು ಮಾಸ್ತಿಕಟ್ಟೆ ಜಂಕ್ಷನ್ ಮುಟ್ಟ ಶನಿವಾರ ಕಾಂಡೆ ಕಾಲ್ನಡಿಗ ಜಾಥಾ ನಡಪಾದು ಪ್ರತಿಭಟನೆ ನಡಪಾಯಿರು. ಜುಲೈ 6ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ನ್ಯಾಯಕ್ಕಾಗಿ ಒಂದಾಗೋಣ. ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ವಿಧಾನಸಭಾ ಕ್ಷೇತ್ರ ವತಿಯಿಂದ ನೀಟ್ ಸರ್ಕಾರಕ್ಕೆ ಕೊಡಲೇಬೇಕು 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 ಧಿಕ್ಕಾರ ಧಿಕ್ಕಾರ. ಕೇಂದ್ರ ಸರ್ಕಾರ ವಿದ್ಯಾರ್ಥಿ ಮೇಲೆ ಚಲ್ಲಾಟ ಮಾಡುವ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ. ಇವತ್ತು NSUI ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಮ್ಮಿಕೊಂಡಿರುವ ನೀಟ್ ಪರೀಕ್ಷೆ ಅವ್ಯವಹಾರ ಖಂಡಿಸಿ ಬೃಹತ್ ಕಾಲ್ನಡಿಗೆ ಜಾಥಾ ಹಾಗೂ ಪ್ರತಿಭಟನೆ. ಇವತ್ತು ಕೇಂದ್ರ ಸರ್ಕಾರವು ಹಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದೇವೆ. ಇದರಲ್ಲಿ 24 ಲಕ್ಷ ನೀಟ್ ಪರೀಕ್ಷೆ ವಿದ್ಯಾರ್ಥಿಯವರಿದ್ದಾರೆ. ಅದರಲ್ಲಿ 67 ಪೈಕಿಗಳು 1ನೇ ರ್ಯಾಂಕ್ ಬಂದಿದೆ. ಅದು ಕಾರಣ ಏನಾಗಿರುತ್ತದೆ? ಅದೇ ರೀತಿ ಒಂದು ಹರಿಯಾಣದ ಒಂದು ಸೆಂಟರ್ ಅಲ್ಲಿ ವಿದ್ಯಾರ್ಥಿಗಳು ತನ್ನ CCTV ಫುಟೇಜ್ ಅಲ್ಲಿ ತೋರಿಸ್ತವೆ. ಏನಂದ್ರೆ ವಿದ್ಯಾರ್ಥಿ ಒಂದು ಬುಕ್ ತೆಗೆದು ಕಾಪಿ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಯಾರು? ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಬ್ರು ಕೂಡ MP ಕೂಡ ಒಬ್ರು ಇಲ್ಲಿ ಮಾತನಾಡ್ತಿಲ್ಲ. ಯಾಕೆ? ಅವರಿಗೆ ಬಾಯಿ ಬರಲ್ವಾ ನೀಟ್ ಬಗ್ಗೆ ಮಾತನಾಡ್ಲಿಕ್ಕೆ? ಅಂತ ಸರ್ಕಾರ ನಮ್ಗೆ ಬೇಕಾ? ಅಲ್ಲಿ ನೀಟ್ ಎಂಬ 4 ಅಕ್ಷರ ಇರುವುದು, ಅದರಲ್ಲಿ ಅವರಿಗೆ ಒಂದು ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಗಮನ ಇಲ್ವಾ? ಅವರು ಏರ್ಪೋರ್ಟ್ ಲೀಕ್ ಮಾಡಿದ್ರು, ರೋಡ್ ರಸ್ತೆಯನ್ನು ಲೀಕ್ ಮಾಡಿದ್ರು, ಪೇಪರ್ ಅನ್ನು ಕೂಡ ಲೀಕ್ ಮಾಡ್ತಾ ಇದ್ದಾರೆ ಅವರು. ಇಂಥ ಸರ್ಕಾರ ನಮ್ಗೆ ಬೇಕಾ? ಇವತ್ತು ಇಲ್ಲಿ NSUI ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಬಂದಂತಹ ಮುಖ್ಯವಾಗಿ ಬಂದಂತಹ ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ಎಲ್ಲ ಘಟಾನುಘಟಿ ನಾಯಕರುಗಳೇ, ಒಂದೇ ರೀತಿಯಲ್ಲಿ ನಾವು ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡುತ್ತಾ ಬಂದಂತಹ ನಮ್ಮ ಒಂದು ಇನ್ಚಾರ್ಜ್ ತೆಗೆದು ಎಲ್ಲರನ್ನು ಸಹಕಾರ ಕೊಟ್ಟಂತ ರಶೀದ್ ಬಾವಿ ಅವರಿಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೋಹನ್ ಯೂತ್ ಕಾಂಗ್ರೆಸ್ ಅವರು ಕೂಡ ನಾನು ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಮನ್ಸೂರ್ ಅವರಿಗೆ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ರಮನಾಥ್ ಗೌಡ ಅವರಿಗೆ ಕೂಡ ನಾನು ಸ್ವಾಗತ ಮಾಡ್ತಿದ್ದೇನೆ.
ಅದೇ ರೀತಿ ಬಂದಂತಹ ಸುವರ್ಣ ಅಲ್ವಾ, ಅದೇ ರೀತಿ ಅಯ್ಯೂಬ್ ಮಂಚಿಲ್ ಅವರೇ, ಸವಾದ್ ಸಲೀಂ ಹಾಗೂ ಉಸ್ಮಾನ್ ಗಲ್ಲಬ್ ಭಾಯ್, ಅದೇ ರೀತಿ ನಜರ್ ಭಾಯ್, ಎಲ್ಲರೂ ಕೂಡ ಸವಾದ್ ಭಾಯ್, ಎಲ್ಲರಿಗೂ ಕೂಡ ಬಂದ ತಾವ ಭಾಯ್, ಎಲ್ಲರಿಗೆ ಸಾಜಿದ್ ಭಾಯ್ ಬಂದಂತಹ ಎಲ್ಲರಿಗೆ, ತವೀದ್ ಭಾಯ್, ಎಲ್ಲರಿಗೆ ಬಂದಂತಹ ಬ್ಲಾಕ್ ಪ್ರೆಸಿಡೆಂಟ್, ಎಸ್ಪೆಷಲಿ ಬ್ಲಾಕ್ ಪ್ರೆಸಿಡೆಂಟ್ ನಮಗೆ ಸಹಕಾರ ಕೊಟ್ಟಂತಹ ರಮೇಶ್ ಶೆಟ್ಟಿ ಪೋಲಿಯರ್ ಅವರಿಗೂ ಕೂಡ ನಾನು ಈ ಭಾಗದಲ್ಲಿ ಸ್ವಾಗತ ಭಾಷಣ ನಿಲ್ಲಿಸುತ್ತಾ ಮುಂದಿನ ಭಾಗದಲ್ಲಿ ಸಲೀಂ, ಅದರಲ್ಲಿ ಬಂದಂತಹ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಗೆಳೆಯರು, ಅದೇ ರೀತಿ ಈ ಹೋರಾಟದಲ್ಲಿ ಭಾಗಿಯಾದಂತಹ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ, ನಾಯಕರಿಗೆ ಒಂದೇ ರೀತಿಯಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಏನು ನಮ್ಮ ದೇಶದಲ್ಲಿ ಈ ನೀಟ್ ಪರೀಕ್ಷೆಯ ಒಂದು ಸ್ಕ್ಯಾಂಡಲ್ ನಡೆದಾಗಿತ್ತಂಥದ್ದು, ಕೇಂದ್ರ ಸರ್ಕಾರದ ವೈಫಲ್ಯ ನಡೆದಾಗಿತ್ತು. ಇದರ ಕುರಿತಾಗಿ ಉಳ್ಳಾಲದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಿಕ್ಕೆ ನಮ್ಮ NSY ಸಂಘ ನಿರ್ಧರಿಸಿದೆ. ಮೊದಲನೇದಾಗಿ ಇದರ ನೇತೃತ್ವವನ್ನು ವಹಿಸಿಕೊಂಡಿರುವ ಸಾಹಿಲ್ ಆಗಿರ್ಬೋದು, ವಿಶಾಲ್ ಆಗಿರ್ಬೋದು, ರಾಹಿಲ್ ಹಾಗೆ ಎಲ್ಲ ಇಲ್ಲಿನ ನಾಯಕರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಈ ಮೋದಿ ಸರ್ಕಾರ ಬಂದ ಮೇಲೆ ಕೇವಲ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಏನು 24 ಲಕ್ಷ ವಿದ್ಯಾರ್ಥಿಗಳು ಏನು ನೀಟ್ ಪರೀಕ್ಷೆಯನ್ನ ಕಳೆದ ಮೇ ತಿಂಗಳಿನಲ್ಲಿ ಬರೆದಿದ್ದಾರೆ. ಮುಂಬರುವಂತ ದಿನಗಳಲ್ಲಿ ನಮ್ಮ ದೇಶದ ವೈದ್ಯರುಗಳಾಗ್ಲಿಕ್ಕೆ ಅವರೆಲ್ಲೂ ಕೂಡ ಸದೃಢರಾಗ್ತಾ ಇದ್ರು. ಅಂತಹ ವಿದ್ಯಾರ್ಥಿಗಳ ಜೊತೆ ಅನ್ಯಾಯವನ್ನು ಮಾಡಿದ್ದಾರೆ. ಇವರು ನೀಟ್ ಪೇಪರ್ ಅನ್ನು ಮಾರಾಟ ಮಾಡಿ ಲೀಕ್ ಮಾಡಿದ್ದಾರೆ. ಇದರಿಂದಾಗಿ ಎಷ್ಟು ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ ದೇಶದ ಭವಿಷ್ಯದ ವೈದ್ಯರಾಗಿ, ಡಾಕ್ಟರ್ ಆಗಿ ಜನರಿಗೆ ಸೇವೆ ಮಾಡಬೇಕೆಂದ ಇದ್ದವರು ಇವತ್ತು ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಇದಕ್ಕೆ ನೇರ ಕಾರಣ ನರೇಂದ್ರ ಮೋದಿ ಸರ್ಕಾರ, ಹಾಗೆಯೇ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಸಿಬಿಐಗೆ ಕೋರಿ ತನಿಖೆಯನ್ನ ನಿಮ್ಮ ಎಜುಕೇಶನ್ ಮಿನಿಸ್ಟರ್ ಏನು ಈ ಟ್ಯುಟೋರಿಯಲ್ಗಳಿಂದ ಸ್ಕ್ಯಾಮ್ ನಲ್ಲಿ ದುಡ್ಡು ತಗೊಂಡು 40 ಲಕ್ಷ ತಗೊಂಡು ಪೇಪರ್ ಲೀಕ್ ಮಾಡಿದ್ದಾರೆ, ಅವ್ರನ್ನ ಬಂಧಿಸಿ ನೇರ ಹೊಣೆಯನ್ನು ಹೊಟ್ಟು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಅಲ್ಲಿಯವರೆಗೆ ಇಡೀ ದೇಶದಲ್ಲಿ NSY ಸಂಘಟನೆ ಬೀದಿಗೆ ಇಳಿದು ಪ್ರತಿಭಟನೆ ಮಾಡಲಿಕ್ಕಿದೆ. ಇವತ್ತು ಏನು ಉಳ್ಳಾಲದಲ್ಲಿ ಈತ ಚಾಲನೆ ನೀಡಿದ್ದಾರೆ, ಇದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಹಾಗೆಯೇ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ವಿದ್ಯಾರ್ಥಿಗಳು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಲಿಕ್ಕಿದ್ದಾರೆ. ಮೊನ್ನೆ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಯುವ ಕಾಂಗ್ರೆಸ್ ಹಾಗೂ NSY ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡ್ತಾ ಇದ್ದಾಗ ನೀವು ಬಿಜೆಪಿ ಸರ್ಕಾರ ನಿಮ್ಮ ಆಡಳಿತ ಇರುವಂತಹ ರಾಪಿಡ್ ಪೊಲೀಸ್ ಫೋರ್ಸ್ ಅನ್ನ ಯೂಸ್ ಮಾಡಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದೀರಾ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೊಡೆದಿದ್ದೀರಾ. ಇದನ್ನ ಯಾವತ್ತೂ ಕೂಡ ನಾವು ಮರೆಯುವುದಿಲ್ಲ. ನೀವು ಮಾಡಿದಂತಹ ಈ ಧೋರಣೆಯನ್ನು ವಿದ್ಯಾರ್ಥಿ ಸಮುದಾಯ ಯಾವತ್ತೂ ಕೂಡ ನೆನಪಿಸಿಕೊಳ್ತದೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ತಕ್ಕ ಶಾಸ್ತಿಯನ್ನ ಈ ದೇಶದ ವಿದ್ಯಾರ್ಥಿ ಸಮುದಾಯ ತಕ್ಕ ಉತ್ತರವನ್ನ ಮುಂಬರುವ ದಿನಗಳಲ್ಲಿ ನೀಡುತ್ತದೆ. ಜೊತೆಗೆ ರೀನೀಟ್ ಅನ್ನ ನಡೆಸದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾಗಿ ಪ್ರತಿಭಟನೆಗಳು ಎಲ್ಲ ಹೆಚ್ಚಲಿಕ್ಕಿದೆ. ಜೊತೆಗೆ ಎಲ್ಲ ಕಡೆ ನಾವು ನಿಮ್ಮ ಕೇಂದ್ರ ಸರ್ಕಾರದ ಎಲ್ಲ ಕಚೇರಿಗಳಿಗೆ ನಾವು ಮುತ್ತಿಗೆಯನ್ನು ಕೂಡ ಹಾಕುವಲ್ಲಿ ಹಿಂಜರಿಯುವುದಿಲ್ಲ. ಸೊ ಹಾಗಾಗಿ ನೀಟ್ ಪರೀಕ್ಷೆಯಲ್ಲಿ ಏನು ಅವ್ಯವಹಾರ ನಡೆದಿದೆ ಇದರ ಕುರಿತಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಈ ದೇಶದ ಭ್ರಷ್ಟ ಶಿಕ್ಷಣ ಮಂತ್ರಿ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳಿ NSY ವತಿಯಿಂದ ಆಗಿದ್ರೆ ಧನ್ಯವಾದಗಳು. ಬೆಂಗಳೂರು ವಿಧಾನಸಭಾ ಕ್ಷೇತ್ರ ಈ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹಿಲ್ ರವರೇ, ಇವರ ಜೊತೆ ಹಗಲಿರಲು ದುಡಿದು ಇವತ್ತಿನ ಈ ಪ್ರತಿಭಟನೆಗೆ ಬಹಳಷ್ಟು ಚಾಕಾಚಕ್ಯತೆಯಿಂದ ಅವರು ವಿದ್ಯಾರ್ಥಿಯನ್ನ ಒಗ್ಗೂಡಿಸುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಇವರಿಗೆ ಸಾಥ್ ನೀಡಿದಂಥ ಅಶ್ರಫ್ ರವರು, ಇನ್ನಿತರ ಎಲ್ಲ ನನ್ನ NSY ನನ್ನ ಸಹೋದರ ಬಂಧುಗಳೇ, ಪ್ರತಿಭಟನೆ ಬಹಳ ಅರ್ಥಪೂರ್ಣ. ನಾವು ಒಂದು ವೇಳೆ ಈ ಪ್ರತಿಭಟನೆ ಹಮ್ಮಿಕೊಳ್ಳದೆ ಹೋಗಿದ್ದಲ್ಲಿ ಈ ದೇಶದಲ್ಲಿ ಸಂವಿಧಾನ ಇನ್ನಷ್ಟು ಸಂಕಷ್ಟಕ್ಕೆ ಈಡಾಗುವಂತ ಒಂದು ಸಂದರ್ಭ ನಮ್ಮ ಕಣ್ಮುಂದೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ದರಿಂದಾಗಿ ಇವತ್ತು ಈ ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಈ ವಿದ್ಯಾರ್ಥಿ ಸಂಘಟನೆಯ ಆಹ್ವಾನದ ಮೇಲೆಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಶಾಮೀಲಾಗಿದ್ದಾರೆ ಈ ಪ್ರತಿಭಟನೆಯಲ್ಲಿ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಅದೇ ರೀತಿ ಯುವ ಕಾಂಗ್ರೆಸ್ನ ಮಾಜಿ ಜಿಲ್ಲಾ ಘಟಕದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಮಾನಂದ್ ಅವರು, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ NSY ಸುವರ್ಣ ರವರು, ಅದೇ ರೀತಿ ಇನ್ನಿತರ ಅನ್ನ ಎಲ್ಲ ಯುವಕ NSY ನಾಯಕರೇ, ಅದೇ ರೀತಿ ಸೇರಿರ್ತಕ್ಕಂಥ ನಮ್ಮ ನಜರ್ ಅವರೇ, ಅದೇ ರೀತಿ ಮುಂದೆ ಬನ್ನಿ NSY ಮುಂದೆ ಬರಬೇಕು ನಿಮ್ಮ ಪ್ರತಿಭಟನೆಗೆ ಬನ್ನಿ. ಜಿಲ್ಲೆಯ ಮಾಜಿ NSY ಅಧ್ಯಕ್ಷ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸವಾದ್ ಸುಲ್ಯಾರ್ ಅವರೇ, ಉಸ್ಮಾನ್ ಕಲ್ಲಾಪುರ್ ಅವರೇ, ನಜೀರ್ ಬಾರ್ಲಿ ಅವರೇ, ಅದೇ ರೀತಿ ಎಲ್ಲ ನಮ್ಮ ಸೇರಿರ್ತಕ್ಕಂಥ ಎಲ್ಲ ಯುವ ಕಾಂಗ್ರೆಸ್ನ ನಮ್ಮ ಮಿತ್ರರೇ, ಇವತ್ತಿನ ಈ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಮಾತಾಡ್ಲಿಕ್ಕೆ ಹೊರಟ್ರೆ
ಬಹುಶಃ ಸಂಜೆವರೆಗೂ ಈ ಕರ್ಮಕಾಂಡವನ್ನ ನಮ್ಗೆ ಜನರ ಮುಂದೆ ತಂದು ಇಡುವುದರಲ್ಲಿ ನಮ್ಗೆ ಸಮಯದ ಅವಕಾಶ ಸಾಕಾಗಲಾರದು. ಆದರೆ ಬಹಳ ಸಣ್ಣ ಅವಧಿಯಲ್ಲಿ ಸಣ್ಣ ಸಮಯದಲ್ಲಿ ನನ್ನ ಪ್ರತಿಭಟನಾ ಭಾಷಣವನ್ನು ಮುಗಿಸುವ ಇಚ್ಛೆ ಇರುವುದರಿಂದಾಗಿ ಒಂದೆರಡು ವಿಚಾರವನ್ನು ನಿಮ್ಮ ಮುಂದೆ ಈ ಪ್ರತಿಭಟನಾ ಸಭೆಯಲ್ಲಿ ನಾನು ಮಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಒಂದು ತಲೆ ಅಂತ ಎತ್ತಿ ನಿಂತಿರ್ತಕ್ಕಂಥ ಮಂಗಳೂರು ವಿಶ್ವವಿದ್ಯಾನಿಲಯ, ಇದರಿಂದ ನಾನು ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಯಾರು ಕಟ್ಟಿದ್ದಾರೆ ಅಂತ ಒಂದು ವೇಳೆ ಕೇಂದ್ರ ಸರ್ಕಾರದ ಇಲ್ಲಿಯ ಪ್ರತಿನಿಧಿಯಾಗಿರ್ತಕ್ಕಂಥ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ ಕೇಳಿದ್ರು, ಅಥವಾ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನನ್ನ ಆತ್ಮೀಯ ನಮ್ಮ ಚೌಟಾರ್ ಅವರಿಗೆ ಹೇಳಿದ್ರು, ಯಾರಲ್ಲೂ ಉತ್ತರ ಸಿಗ್ಲಿಕ್ಕೆ ಅವರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಈ ಇತಿಹಾಸದಲ್ಲಿ ಇಂತಹ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿರ್ತಕ್ಕಂಥ ಸಂಸ್ಥೆಯನ್ನ ಮಾಡಿರುವುದಾದ್ರೆ ಅದು ಕಾಂಗ್ರೆಸ್ ಪಕ್ಷದ ಅಥವಾ ಅಂದಿನ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಈ ಕರ್ನಾಟಕವನ್ನ ಆಡಳಿತ ನಡೆಸಿರ್ತಕ್ಕಂಥ ಅವತ್ತಿನ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಿಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಈ ನಾಡಿನ ಶಾಸಕರಾಗಿರ್ತಕ್ಕಂಥ ಅಂದಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ UT ಫರೀದ್ ಅವರ ನೇತೃತ್ವದಲ್ಲಿ ಇಲ್ಲಿ ಇಂತಹ ಒಂದು ವಿದ್ಯಾಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಈ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿರುವುದರಿಂದಾಗಿ ಬಹುಶಃ ತಮ್ಗೆಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯಾದ್ಯಂತ ಮಾತ್ರ ಅಲ್ಲ ಕೇರಳದಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಬಂದು ಕಲಿಯುವಂತಹ ಒಂದು ಅವಕಾಶ ಈ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರಿನಲ್ಲಿ ದೊರೆತಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಇದಾದ ಮೇಲೆ ಈ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಂದಿನ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಈ ಕರ್ನಾಟಕ ಸರ್ಕಾರದಲ್ಲಿ ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಆಗಿ ಕೆಲಸ ನಿರ್ವಹಿಸಿದಂತ ಒಂದು ಇತಿಹಾಸ ಇದೆ. ಅಂತಹ ಸಂದರ್ಭದಲ್ಲಿ ಈ ವೀರಪ್ಪ ಮೊಯ್ಲಿ ಸಾಹೇಬರು ಮತ್ತೆ ಶಿಕ್ಷಣ ಸಚಿವರಾಗಂತಹ ಕಾಲದಲ್ಲಿ ಈ ರಾಜ್ಯದಲ್ಲಿ CET ಅನ್ನುವಂತ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ನಮ್ಮ ನಾಡಿನ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದುವರೆಗೂ ಅಂದಿನ ಕಾಲದಲ್ಲಿ ಅದುವರೆಗೂ ಶ್ರೀಮಂತ ವಿದ್ಯಾರ್ಥಿಗಳಿಗೆ ಮಾತ್ರ ನಮ್ಮ ಮೆಡಿಕಲ್ ಎಜುಕೇಶನ್ ಮತ್ತೆ ಇಂಜಿನಿಯರಿಂಗ್ ಎಜುಕೇಶನ್ ಅನ್ನ ಅವರಿಗೆ ಪಡೆದುಕೊಳ್ಳಲು ಸಾಧ್ಯವಾಗ್ತಾ ಇತ್ತು. ದುಡ್ಡಿದ್ರೆ ವಿದ್ಯೆ, ದುಡ್ಡಿಲ್ಲದಿದ್ರೆ ವಿದ್ಯೆ ಇಲ್ಲ ಅನ್ನುವಂತಹ ಒಂದು ಕಾಲದಲ್ಲಿ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು ಕಡು ಬಡವರು, ದಲಿತರು, ಅಲ್ಪಸಂಖ್ಯಾತರು, ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ವರ್ಗದ ಜನರಿಗೆ ಅವರ ಮಕ್ಕಳಿಗೆ ವಿದ್ಯೆಯನ್ನ ನೀಡಲೇಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನುವಂತಹ ಒಂದು ನೀತಿಯನ್ನು ತಂದು ಎಲ್ಲ ಮಕ್ಕಳು ಆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಬರೆದು ಅದರಲ್ಲಿ ತೇರ್ಗಡೆಯಾದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತವಾದಂತಹ ವಿದ್ಯಾಭ್ಯಾಸವನ್ನು ನೀಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಅಂದು ಜಾರಿಗೆ ತಂದಿದ್ರು. ಅದರ ಪ್ರತಿಫಲ ಯಾರಿಗೆ ಸಿಕ್ಕಿತು ಅನ್ನುವಂತ ಕನಿಷ್ಠ ಜ್ಞಾನ ಇಂದಿನ ವಿದ್ಯಾರ್ಥಿಗಳಿಗಾದ್ರೂ ಗೊತ್ತಿದೆಯಾ? ಇಲ್ಲ, ಹೆಚ್ಚಿನ ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲ. ಅದರಿಂದಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಆ CET ತಂದಿರೋದ್ರಿಂದಾಗಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕಡು ಬಡವರ ಮಕ್ಕಳಿಗೂ ಕೂಡ ಅಂದು MBBS, BDS, ಅದೇ ರೀತಿ ನಮ್ಮ ಇಂಜಿನಿಯರಿಂಗ್, ಸಿವಿಲ್ ಆಗಿರ್ಲಿ, ಯಾವುದೇ ಬ್ರಾಂಚಸ್ ಇರ್ಬೋದು, ಅಂತಹ ಒಂದು ಕೋರ್ಸ್ಗಳನ್ನು ಮಾಡುವಂತ ಒಂದು ಅವಕಾಶ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಂದಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಅದೆಷ್ಟೋ ಯುವಕರು ಯುವತಿಯರಿಂದು ಇಂಜಿನಿಯರ್, ಡಾಕ್ಟರ್ ಆಗಿ ದೇಶ ವಿದೇಶಗಳಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಅವರ ಸಂಪೂರ್ಣ ಕುಟುಂಬ ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ವಿಷಯವನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಈ CET ಎನ್ನುವಂತಹ ಒಂದು ಪದ್ಧತಿಯನ್ನ ಜಾರಿಯಲ್ಲಿ ಇರ್ತಿರ್ತಲೇ ಈ ವಿದ್ಯಾಭ್ಯಾಸದಲ್ಲಿ ಕೂಡ ಈ ದೇಶದಲ್ಲಿ ವ್ಯತ್ಯಾಸ ಇದೆ. ಈ ದೇಶದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಇದನ್ನು ಬಹಳ ಗಂಭೀರವಾಗಿ ಅರ್ಥ ಮಾಡ್ಬೇಕು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದನ್ನು ಅರ್ಥ ಮಾಡಿ ಜನರಿಗೆ ಮನವರಿಕೆ ಮಾಡಿ ಕೊಡ್ಬೇಕು. ಈ ನೀಟ್ ಅನ್ನುವಂಥದ್ದು ಯಾವಾಗ ಬಂತು ಅಂತ, ಈ CET ಕಳೆದ ಮೇಲೆ ಕೇಂದ್ರದಲ್ಲಿ BJP ಸರ್ಕಾರ ಬಂದ ಮೇಲೆ ಅಲ್ಲಿಯ ಉತ್ತರ ಭಾರತದಲ್ಲಿರ್ತಕ್ಕಂಥ ಆ ರಾಜ್ಯದಲ್ಲಿ ವಿದ್ಯಾಭ್ಯಾಸದ ಕೊರತೆ ಇಡೀ ದೇಶಕ್ಕೆ ಗೊತ್ತಿದೆ. ಅಲ್ಲಿ ಅವಿದ್ಯಾವಂತರ ಹೆಚ್ಚಿರುವುದು ಅಂತ ಹೇಳ್ಕೊಂಡು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವುದರಿಂದಾಗಿ ಇಲ್ಲಿ ನೀಟ್ ಅನ್ನುವಂತ ಒಂದು ಪದ್ಧತಿಯನ್ನು ಜಾರಿಗೆ ತರುವ ಮುಖಾಂತರ ನಮ್ಮ ದೇಶದ ಉತ್ತರ ಭಾರತದಿಂದ ವಿದ್ಯಾರ್ಥಿಗಳನ್ನು ತಂದು ಇಲ್ಲಿ ನಮ್ಮ ಯೂನಿವರ್ಸಿಟಿಗಳಲ್ಲಿ, ನಮ್ಮ ಮೆಡಿಕಲ್ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ನೀಡುವಂತಹ ನಮ್ಮ ಅವಕಾಶವನ್ನ
ಕಳಚಿ ಅವರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಸಂಚಲನ ಮಾಡುವ ಮುಖಾಂತರ ನಮ್ಮನ್ನ ಇಲ್ಲಿ ಸೋಲಿಸಲಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಂತಹ ನೀತಿಯ ವಿರುದ್ಧ ನಾನು ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚುಟುಕಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನೀಟ್ ಸಂಸ್ಥೆ ಒಂದು ವ್ಯವಸ್ಥೆ ಏನಿದೆ, ಈ ನೀಟ್ ಪರೀಕ್ಷೆಯಲ್ಲಿ ಮುಂದೆ ನಡೆದಿರ್ತಕ್ಕಂಥ ಒಂದು ಘಟನೆ ಏನಿದೆ, ಅದನ್ನ ಬಹಳ ಚುಟುಕಾಗಿ ಹೇಳ್ತಾ ಇದ್ದೇನೆ. ಬಿಜೆಪಿ ಸಂಸದರಿಗೆ ಸೇರಿರ್ತಕ್ಕಂಥ, ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ 720 ಅಂಕವನ್ನ ಪಡಿಬೇಕಂತ ಒಬ್ಬ ವಿದ್ಯಾರ್ಥಿ, ಅದರಲ್ಲಿ 7 ಮಂದಿ ಅತಿ ಹೆಚ್ಚು ಮಾರ್ಕ್ ತೆಗೆಯುವ ಮುಖಾಂತರ ಪಾಸ್ ಆಗಿ ಹೋಗ್ತಾರೆ. ಇವರು ಇತಿಹಾಸದಲ್ಲಿ ಎಲ್ಲೂ ಕೂಡ ಇಂತಹ ಒಂದು ಸಂಸ್ಥೆ ನಡೆದಿಲ್ಲ ಅಂತ ಇದನ್ನೇ ನಾನು ಖಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಧಿಕ್ಕಾರವನ್ನು ಕೂಗಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದಲ್ಲದೆ ಇನ್ನೊಂದು ಕಡೆ ಮಾರ್ಕ್ಗಳಲ್ಲಿ ಒಂದು ವ್ಯತ್ಯಾಸ ಇದೆ. ಈ ನೀಟ್ ಮಾರ್ಕ್ಗಳು 1 ಮಾರ್ಕ್ಗಳನ್ನ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಫೇಲಿಯರ್ ಆದ್ರೆ, 1 ಮಾರ್ಕ್ ರಾಂಗ್ ಆಗಿದ್ರೆ ಒಂದು ಆನ್ಸರ್, ಅದರಲ್ಲಿ 5 ಮಾರ್ಕ್ಗಳನ್ನ ಕಡಿತಗೊಳ್ಬೇಕು. ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಏನಂತ ಹೇಳಿದ್ರೆ, ದುರಂತ 720ರಲ್ಲಿ 1 ಮಾರ್ಕ್ ಕಡಿತ ಮಾಡಿ 719 ಮಾರ್ಕ್ಗಳನ್ನು ಹಾಕುವ ಮುಖಾಂತರ ಮತ್ತೆ ಇಲ್ಲಿ ದ್ರೋಹವನ್ನ ಬಗೆದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಧಿಕ್ಕಾರವನ್ನ ಕೇಂದ್ರ ಸರ್ಕಾರಕ್ಕೆ ಕೂಗುವ ಮುಖಾಂತರ ನನ್ನ ಇವತ್ತಿನ ಪ್ರತಿಭಟನಾ ಮಾರ್ಗದಲ್ಲಿ ನನ್ನ ಮಾತನ್ನು ಮುಗಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅಯ್ಯೂಬ್ ಮಂಚಿಲರವರು ಈ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿ ನಾಯಕರೇ ಮತ್ತು ಇಲ್ಲಿ ಸೇರಿದಂತಹ ಎಲ್ಲ ಜನರೇ, ನಾವೇನು ಹೆಚ್ಚಾಗಿ ಮಾತಾಡುವಂತಹ ಸಂದರ್ಭ ಅಲ್ಲ. ಇದು ಯುವ ಶಕ್ತಿಯ ತನ್ನ ನೋವನ್ನು ತೋರ್ಪಡಿಸಿಕೊಂಡ ಒಂದು ಸಂದರ್ಭ ಅಂತ ನಾನು ತಿಳ್ಕೊಂಡಿದ್ದೇನೆ. ನೋಡಿ, ನಮ್ಮ ಈ ದೇಶದಲ್ಲಿ ಬಹಳಷ್ಟು ಏನು ಯುವಕರಿದ್ದಾರೆ, ಅವರ ತನ್ನ ವಿದ್ಯಾಭ್ಯಾಸದ ಮೂಲಕ ತನ್ನ ಬದುಕನ್ನು ಕಲ್ಪಿಸಿಕೊಳ್ಳುವಂತಹ ಒಂದು ಇರಾದೆಯಲ್ಲಿ ಇರುವಾಗ ಅವರ ಬದುಕಿನ ಅಮೂಲ್ಯವಾದ ಸಂದರ್ಭಗಳಿಗೆ ಇಂತಹ ಕೊಡಲಿಯೇಟು ನೀಡುವ ಮೂಲಕ ಈ ಕೇಂದ್ರ ಸರ್ಕಾರವು ಮಾಡಿದಂತಹ ಘೋರ ಅನ್ಯಾಯವನ್ನು ನಾವು ಈ ಸಂದರ್ಭದಲ್ಲಿ NSCU ಘಟಕ ಉಳ್ಳಾಲ ವತಿಯಿಂದ ನಾವು ಖಂಡಿಸ್ತೇವೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಹೃದಯಾಲದ ಧಿಕ್ಕಾರವಿರಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ. ಥ್ಯಾಂಕ್ ಯು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ನಮ್ಮ NSV ಘಟಕ ಉಳ್ಳಾಲ ಇದನ್ನು ಇವತ್ತು CET ವಿರುದ್ಧ ಒಂದು ಹೋರಾಟಕ್ಕಾಗಿ ಹಿಡಿದಿದ್ದಾರೆ. ಬಹಳ ಸಂತೋಷದಂತ ಸಂಗತಿ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಹಾಗೂ ಅದರ ಸಹ ಸಂಸ್ಥೆಗಳು ಒಟ್ಟಿಗೆ ಸೇರಿ ವಿದ್ಯಾರ್ಥಿಗಳ ಜೀವನದಲ್ಲಿ ಕೊಡಲಿಯೇಟು ಹಾಕುವಂತಹ ಒಂದು ಪರಿಸ್ಥಿತಿ ಆಗಿದೆ. ಅವರ ಭವಿಷ್ಯಕ್ಕೆ ಮಾರಕವಾಗುವಂತಹ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕಾಗಿ ನಾವುಗಳು ಮಾತ್ರ ಅಲ್ಲ, ಇಡೀ ಹೆತ್ತವರು ಕೂಡ ಇದಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕಾಗ್ತದೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಗೆ ಈ ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿಯ ಅನ್ಯಾಯ ಆದಾಗ ನಾವೆಲ್ಲರೂ ಒಟ್ಟಾಗಿ ಹೋರಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದೇ ರೀತಿ ನಮ್ಮ ನಾಯಕರಾದಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಮೊನ್ನೆ ಇದರ ಬಗ್ಗೆ ಮಾತಾಡುವಾಗ ನಮ್ಮ ಕೇಂದ್ರ ಸರ್ಕಾರದ ಸ್ಪೀಕರ್ ಆದಂತ ಬಿರ್ಲಾರವರು ಕೂಡ ಅದನ್ನು ಮೈಕ್ ಅನ್ನು ಬಂದ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ವಿಚಾರ ಇಡೀ ದೇಶ ವಿದೇಶಿಗಳಿಗೆ ಗೊತ್ತಾಗಬಾರ್ದು ಅಂತ ಹೇಳಿಕೊಂಡು ಆ ರೀತಿಯ ಆಟವನ್ನು ಆಟ ಆಡ್ತಾ ಇದ್ದಾರೆ. ಅದರಿಂದ ಮಕ್ಕಳೆಲ್ಲರೂ, ಈ ವಿದ್ಯಾರ್ಥಿಗಳೆಲ್ಲರೂ ಇವತ್ತು ಇಷ್ಟಲ್ಲ, ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ರೀತಿಯ ಬಹಿಷ್ಕಾರ ಮಾಡಿ ರಾಜ್ಯದಲ್ಲಿ ಕೂಡ ದೊಡ್ಡ ಮಟ್ಟದ ಬಹಿಷ್ಕಾರ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಸಹಕರಿಸ್ತೇವೆ ಅಂತ ಹೇಳಿಕೊಂಡು ನನ್ನ ಮಾತನ್ನು NSV ಘಟಕದ ಉಳ್ಳಾಲ 2 ನಮ್ಮ ನಾಯಕರು ಶಾಹಿಲ್ ಮತ್ತು ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಿದೆ. ಇವರಿಗೆ ನಾವು ಫುಲ್ ಸಹಕಾರವನ್ನು ಕೊಟ್ಟು ಇವರನ್ನು ಎಲ್ಲಾ ರೀತಿಯಲ್ಲಿ ನಾವು ಬರಬೇಕು. ಯಾವ ರೀತಿಯಲ್ಲಿ ಅಂದ್ರೆ 1 ವಾರದಲ್ಲಿ 2 ನಾಯಕರು NSVನ ಈ ಬ್ಲಾಕ್ನ ನಾಯಕರು ಇಷ್ಟು ಯುವಕರನ್ನು ಸೇರಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಇವರಿಗೆ ಯಾವಾಗಲೂ ನಾವು ಆಭಾರಿಯಾಗಿದ್ದೇವೆ ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದರೆ ಪ್ರತಿಭಟನೆ, ಇದರ ಯಶಸ್ಸಿನ ಹಿಂದೆ ಇರ್ತಕ್ಕಂಥ ಶಕ್ತಿ ನಮ್ಮ ಉಳ್ಳಾಲ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರಶೀದ್ ರವರು ಬೆನ್ನೆಲುಬಾಗಿ ನಿಂತು ಹಲವಾರು ದಿವಸದಿಂದ ಇದಕ್ಕೆ ಸಹಕಾರವನ್ನು ಕೊಟ್ಟಿರುವುದಕ್ಕೆ ಸಂಪೂರ್ಣ ಕಾಂಗ್ರೆಸ್ ಹಾಗೂ NSUI ಘಟಕದ ವತಿಯಿಂದ ಎಲ್ಲರಿಗೂ ನಾನು ಒಂದೇ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರನ್ನೆಲ್ಲರನ್ನ ಗುರುತಿಸಲಿಕ್ಕೆ ಒಂದು ವೇಳೆ ಸಾಧ್ಯವಾದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ಮುಂದಕ್ಕೆ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಉಳ್ಳಾಲ ವಿಧಾನಸಭಾ ಕ್ಷೇತ್ರ NSV ಹಮ್ಮಿಕೊಂಡಂತಹ ಈ ಒಂದು ಪ್ರತಿಭಟನೆಯನ್ನು ಭಾರತ ದೇಶದಲ್ಲಿ ನೀಟ್ ಆದಂತಹ ಒಂದು ಗೌರವ ಎಕ್ಸಾಮಿನೇಷನ್ ನಡೀತಾ ಇತ್ತು.
ಸೊ ಹೀಗಿರುವಾಗ ಬಿಜೆಪಿ ಸರ್ಕಾರ ಬಡ ವಿದ್ಯಾರ್ಥಿಗಳಿಗೆ, ನಿರ್ಗತಿಗಳ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು, ಎಲ್ಲ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ಗೆ ಒಂದು ಅದರಾದಂತಹ ಗೌರವದಲ್ಲಿ ಎಕ್ಸಾಮ್ ಬರೆಯುವಾಗ ಈ ವಿದ್ಯಾರ್ಥಿಗಳ ಒಟ್ಟಿಗೆ ಚೆಲ್ಲಾಟವಾಡುವಂತಹ ಬಿಜೆಪಿ ಸರ್ಕಾರ, ಇದರ ಬಗ್ಗೆ ನಾವು NSY ಧ್ವನಿ ಎತ್ತಾ ಇದ್ದೇವೆ. ಗುಜರಾತ್ ಮೂಲದ ವಿದ್ಯಾರ್ಥಿಗಳಿಗೆ 720ರಲ್ಲಿ 720 ಅಂಕವನ್ನು ಪಡೆದು ನಾಚಿಕೆಗೆಡುವಂತಹ ಈ ಸರ್ಕಾರ ನಮ್ಮ ವಿದ್ಯಾರ್ಥಿಗಳಿಗೆ ಬೇಡ. ಆದ ಕಾರಣ ಎಕ್ಸಾಮಿನೇಷನ್ ಕಾಲೇಜಲ್ಲಿ ಫೈಲ್ ಆದಂತ ವಿದ್ಯಾರ್ಥಿ ಸಹ 705 ಮಾರ್ಕ್ಸ್ ಅನ್ನು ತೆಗೆಯುವ ಮುಖಾಂತರ ಇವರು ಈ ಪೇಪರ್ ಲೀಕ್ ಔಟ್ ಮಾಡಿ ವಿದ್ಯಾರ್ಥಿಗಳಿಗೆ ಅಪಮಾನ ಮಾಡಿದ್ದಾರೆ. ದಯವಿಟ್ಟು ಇದು ಸಣ್ಣ ವಿಷಯ ಅಲ್ಲ. ಇವತ್ತು ನೀಟ್, ನಾಳೆ ಮತ್ತೊಂದು, ನಾಳೆ ಮಗದೊಂದು, ಈ ಒಂದು ನೈಜ ಕಟ್ಟ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡುವಂತ ಈ ಒಂದು ಸರ್ಕಾರ ವಿದ್ಯಾರ್ಥಿಗಳಿಗೆ ಬೇಡ. ಅದರ ಕಾರಣ NSY ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಂತಹ ಈ ಒಂದು ಪ್ರತಿಭಟನೆಯನ್ನು ನಾವು ಇನ್ನು ಮುಂದಕ್ಕೆ ನಾವು ಇನ್ನೊಂದು ಕಡೆಯಲ್ಲಿ ಇಡೀ ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೇವೆ. ಅದು NSY ವಿದ್ಯಾರ್ಥಿ ಪರವಾಗಿ ಯಾವಾಗಲೂ ನಿಂತಿದೆ. ಯಾವುದೇ ನೀಟ್ ಆಗಿರಲಿ, ವಿಶ್ವವಿದ್ಯಾನಿಲಯದಲ್ಲಿ ಆಗುವ ಹಗರಣದಲ್ಲಿ ಆಗಿರಲಿ, ಮತ್ತೆ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರ್ಲಿ, ಅದೇ ತರ NSY ಸದಾ ವಿದ್ಯಾರ್ಥಿಗಳ ಜೊತೆ ಇದೆ, ಯಾವಾಗಲೂ ರಾಜಕೀಯ ಮಾಡೋದಿಲ್ಲ. ಇಂಥ ನಾಚಿಕೆಗೆಟ್ಟ ಬಿಜೆಪಿ ಸರ್ಕಾರ ಕೇಳಿ ಧಿಕ್ಕಾರ, ಧಿಕ್ಕಾರ. ಮತ್ತೊಂದು, ಈ ಒಂದು ಪ್ರತಿಭಟನಾ ಸಭೆಗೆ ನಮಗೆ ಎಲ್ಲ ರೀತಿಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಾಯಕರಾದಂತಹ ಶಾಹಿಲ್ ಮಂಚಿಲರವರಾಗಿರ್ಬೋದು, JH ರಾಹಿಲ್ ರವರಾಗಿರ್ಬೋದು, ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು, ನಮ್ಮ ಇಲ್ಲಿಯ ಎಲ್ಲ MLAs, ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಹಾಗೂ ಕಾರ್ಪೊರೇಷನ್ ಇರುವ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ನಮಗೆ ಆಭಾರಿಯಾಗಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಸಾಜಿದ್ ಉಳ್ಳಾಲ್ರವರಾಗಿರ್ಬೋದು, ನಜರ್ ಶಾ ಪಟ್ಟೋರಿ ಅವರಾಗಿರ್ಬೋದು, ನಮ್ಮ ಎಲ್ಲದಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ನಜರ್ ಶಾ ಪಟ್ಟೋರಿ ನಮ್ಮೊಂದಿಗೆ ಎರಡು ಮಾತನ್ನು ಚುಟುಕಾಗಿ ಹೇಳುತ್ತಾರೆ. ಧಿಕ್ಕಾರ, 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 ಧಿಕ್ಕಾರ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಓಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮಂಗಳೂರು ವಿಧಾನಸಭಾ ಕ್ಷೇತ್ರ NSY ಘಟಕದಿಂದ ಆಯೋಜಿಸಿದಂತ ಈ ಒಂದು ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವಿರೋಧಿ ನೀತಿಯ ವಿರುದ್ಧ ನಡೆದಂತ ಈ ಒಂದು ಸಾಂಕೇತಿಕ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಹಾಗೂ ಕ್ಷೇತ್ರ ಮಟ್ಟದ ನಾಯಕರುಗಳೇ ಹಾಗೂ ನೆರೆದಂತ ಎಲ್ಲ ವಿದ್ಯಾರ್ಥಿ ಸಮುದಾಯದ ವಿದ್ಯಾರ್ಥಿಗಳೇ, ಒಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಮುಖಾಂತರ ಈ ದೇಶದ ಆಸ್ತಿ ಆಗಬೇಕು, ಧನಿಗಳ ಮಗ ಮಾತ್ರ ಇಂಜಿನಿಯರ್, ಡಾಕ್ಟರ್ ಆಗುವುದಲ್ಲ, ಒಬ್ಬ ಬಡ ರೈತರ ಮಗ ಕೂಡ, ಒಬ್ಬ ಬಡ ಕಾರ್ಮಿಕನ ಮಗ ಕೂಡ ಡಾಕ್ಟರು, ಇಂಜಿನಿಯರು ಆಗುವ ಮುಖಾಂತರ ಈ ದೇಶದ ಭವಿಷ್ಯವನ್ನು ರೂಪಿಸುವಂತ ಒಬ್ಬ ಶಕ್ತಿ ಆಗಬೇಕು ಅನ್ನುವಂತ ದೃಷ್ಟಿಯಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಅಂದಿನ ಶಾಸಕರಾದಂತ ನಮ್ಮ ಈ ಕ್ಷೇತ್ರದ UT ಫರೀದ್ ಅವರ ಮಾರ್ಗದರ್ಶನದಲ್ಲಿ, ಅದೇ ರೀತಿ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಒಂದು ಉತ್ತಮ ಉದ್ದೇಶದೊಂದಿಗೆ ನೀಟ್ ಮುಖಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಂಡುಕೊಳ್ಳುವಂತಹ ಒಂದು ಮಾತ್ರವಾದಂತಹ ಕನಸನ್ನು ಕಾಣುತ್ತಾ ಇವತ್ತು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಬಡ ವಿದ್ಯಾರ್ಥಿಗಳು ಇಂಜಿನಿಯರ್, ಡಾಕ್ಟರ್ ಆಗುವಂತಹ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣವಾಯಿತು. ಆದರೆ ಇವತ್ತಿನ ಕೇಂದ್ರ ಬಿಜೆಪಿ ಸರ್ಕಾರ ಆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಮಾಡುತ್ತಾ ಕೇಂದ್ರ ಸರ್ಕಾರ ಇವತ್ತು CETಯಲ್ಲಿ ಹಗರಣಗಳನ್ನು ನಡೆಸುವ ಮುಖಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಕುತ್ತು ತರುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಈ ಭ್ರಷ್ಟ ಬಿಜೆಪಿ ಸರ್ಕಾರ ಇವತ್ತು ರಾಷ್ಟ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಈ ಬಿಜೆಪಿ ಸರ್ಕಾರ ಏನಾದ್ರೂ ಕುಂಚಿತವಾದ ಮಾನ ಮರ್ಯಾದೆ ಇದ್ರೆ ಈ ವಿದ್ಯಾರ್ಥಿಗಳ ಜೊತೆ ನಡೆದಂತಹ ಒಂದು ಅನ್ಯಾಯವನ್ನ
ಗಮನದಲ್ಲಿ ಇಟ್ಟುಕೊಂಡು ಇವತ್ತು ತಕ್ಷಣ ಅವರು ರಾಜೀನಾಮೆಯನ್ನು ಕೊಡಬೇಕು. ಕೇಂದ್ರದ ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ಇದರ ಸಂಪೂರ್ಣ ಹೊಣೆಯನ್ನ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಒತ್ತುಕೊಂಡು ಈ ಒಂದು ಹಗರಣವನ್ನ ಸಿಬಿಐಗೆ ತನಿಖೆಗೆ ಕೊಡಬೇಕು ಅನ್ನುವಂತ ಆಗ್ರಹವನ್ನ ವಿದ್ಯಾರ್ಥಿ ಒಂದು ಸಂಘಟನೆ ಇವತ್ತು ಆಗ್ರಹವನ್ನ ಮಾಡ್ತಾ ಇದೆ. ನಿಮ್ಮ ಒಂದು ರಾಜಕೀಯ ಲಾಭಕ್ಕಾಗಿ ಒಂದು ಇದಕ್ಕಾಗಿ ನೀವೇನಾದ್ರೂ ಬಳಸಿಕೊಂಡು ಏನಾದ್ರೂ ವಿದ್ಯಾರ್ಥಿಗಳಿಗೆ ಆದಂತಹ ಅನ್ಯಾಯಕ್ಕೆ, ನಮ್ಮ NSUIನ ಒತ್ತಾಯಕ್ಕೆ ನೀವು ಮಣಿಯದೆ ಇಂತಹ ನಿಮ್ಮ ಬಂಡತನವನ್ನ ಮೆರೆದ್ರೆ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳ ಶಕ್ತಿ ಏನು ಅನ್ನೋದನ್ನ ಈ ದೇಶದ ವಿದ್ಯಾರ್ಥಿಗಳು ಖಂಡಿತವಾಗಿ ತೋರಿಸಿಕೊಡ್ಲಿಕ್ಕಿದ್ದಾರೆ ಅನ್ನುವಂತ ಎಚ್ಚರಿಕೆ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಒಂದು ಎಚ್ಚರಿಕೆಯನ್ನು ನೀಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ NSUI. All NEET exam is designed for the merit students, but the advantage of this are taken by the students. Like it has become a pathway for the students, but actually it is designed for the merit students. They are not getting any advantages of this. The Rahul Gandhi spoke in the parliament. All of the BJP candidates getting shut down. So we want to stand against this, and we will be fighting always against for the students.